ಪೊಲೀಸರು ಅದೆಷ್ಟು ಎಚ್ಚರಿಕೆಯನ್ನ ನೀಡಿದ್ರು ಜನ ಎಚ್ಚೆತ್ತುಕೊಳ್ಳದ ಹಿನ್ನೆಲೆಯಲ್ಲಿ ಇದೀಗ ಪಡುಬಿದ್ರಿ ಪೊಲೀಸರು ಡ್ರೋನ್ ಕ್ಯಾಮೆರಾ ಮೊರೆ ಹೋಗಿದ್ದಾರೆ. ಪಡುಬಿದ್ರಿ ಪೇಟೆ ಭಾಗದಲ್ಲಿ ಡ್ರೋನ್ ಸೇವೆ ಆರಂಭಿಸಿದ ಪೊಲೀಸರು ಮೈಕ್ ಮೂಲಕ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾಡಳಿತದ ಸೂಚನೆಯಂತೆ 11 ಗಂಟೆಯ ಒಳಗೆ ತರಕಾರಿ, ದಿನಸಿ, ಹಣ್ಣು ಹಂಪಲು ಅಂಗಡಿಗಳನ್ನ ಮುಚ್ಚತಕ್ಕದ್ದು. ಅದಲ್ಲದೆ ಜಿಲ್ಲಾಡಳಿತದ ಆದೇಶವನ್ನ ಮೀರಿ ಇತರೆ ಅಂಗಡಿ ಮುಂಗಟ್ಟುಗಳನ್ನ ತೆರೆಯುವುದಾಗಲಿ ನಡೆಸಿದಲ್ಲಿ ಅಂತಹ ಯಾವುದೇ ಅಂಗಡಿಗಳ ವಿರುದ್ಧ ಡ್ರೋನ್ ಕ್ಯಾಮೆರಾ ದಾಖಲೆ ಅನುಸರಿಸಿ ಕೇಸು ಹಾಕಲಾಗುವುದೆಂಬುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಗುಂಪು ಸೇರಿ ಆಟ ಆಡುವುದಾಗಲಿ, ಸಮುದ್ರ ದಡದಲ್ಲಿ ಮೀನು ಏಲಂ ಸಹಿತ ಮಾರಾಟ ನಡೆಸುವ ಸಂದರ್ಭ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ವ್ಯವಹರಿಸಿದ್ರೆ ಅಂತವರ ವಿರುದ್ಧವೂ ಡ್ರೋನ್ ದಾಖಲೆ ಒದಗಿಸಲಿದೆ ಎಂದರು. ಈ ಸಂದರ್ಭ ಪಡುಬಿದ್ರಿ ಎಸ್ಐ ಸುಬ್ಬಣ್ಣ ಸಹಿತ ಕಾಪು ಕ್ರೈಮ್ ಎಸ್ಐ ಹಾಗೂ ಸಿಬ್ಬಂದಿಗಳು ಜೊತೆಗಿದ್ರು. ದಯವಿಟ್ಟು 11 ಗಂಟೆ ನಂತರ ಯಾರು ಹೊರಗಡೆ ಬರಬೇಡಿ. ಡ್ರೋನ್ ಸುತ್ತಾಡ್ತಾ ಇರುತ್ತೆ. ನಿಮ್ಮ ಗಾಡಿ ನಂಬರು, ನಿಮ್ಮ ಫೋಟೋ ಎಲ್ಲ ಬರುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ಮೇಲೆ 269 ಅಲ್ಲಿ FIR ಮಾಡ್ತೀವಿ. ರೋಡಿಗೆ ಬಂದ್ರೆ ನಿಮ್ಮ ಮೇಲೆ FIR ಡ್ರೋನ್ ಅಲ್ಲಿ ಫಿಕ್ಸ್ ಆದ್ರೆ ನಿಮ್ಮ ಫೋಟೋ ಎಲ್ಲ ಬರುತ್ತೆ ನೋಡಿ.